ನಿಟ್ಟೂರಿಯ ಪ್ರಸ್ತಾವಿತ ಸೀಫುಡ್ ಪಾರ್ಕ್ನಿಂದ ಪರಿಸರ ಮಾಲಿನ್ಯ ವ್ಯಾಪಕವಾಗಿ ಹರಡಲಿದೆ. ಜಲಸಂಪನ್ಮೂಲ ಕಲುಷಿತವಾಗಿ ಕೃಷಿ ಚಟುವಟಿಕೆಗಳಿಗೆ ಮಾರಕವಾಗಿ ಪರಿಣಮಿಸಲಿದೆ. ಇಂಥ ಯೋಜನೆ ನಿಟ್ಟೂರಿಗೆ ತಕ್ಕುದಾಗಿಲ್ಲ ಎಂದು ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಅಭಿಪ್ರಾಯಪಟ್ಟರು. ಮೂಡುಬಿದಿರೆಯ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಿಟ್ಟೂರಿಗೆ ಸೀಫುಡ್ ಪಾರ್ಕ್ ಬೇಕೆಂಬುವವರು ಕಾರವಾರದಲ್ಲಿ ಹಲವಾರು ವರ್ಷಗಳ ಹಿಂದೆ ಸ್ಥಾಪನೆಯಾಗಿ ಬಳಿಕ ನಡೆಸಲಾಗದೆ ಗುತ್ತಿಗೆ ಕೊಟ್ಟು ಅದು ನಡೆಯದೆ ಬಾಗಿಲು ಹಾಕಿಕೊಂಡು 7 ವರ್ಷಗಳೇ ಸಂದಿವೆ ಎಂಬುದನ್ನು ನೋಡಿ ಬರಲೆ. ಅದನ್ನ ಇನ್ನೂ ತೆರವು ಮಾಡಿಸಲಾಗಿಲ್ಲ. ಅದೀಗ ಭೂತ ಬಂಗಲೆಯಂತಾಗಿದೆ. ಮೀನುಗಾರಿಕಾ ಸಚಿವನಾಗಿ ಇಂಥ ಪಾರ್ಕ್ ಅಂದ್ರೆ ಎಷ್ಟು ಬೋಗಸ್ ಚಟುವಟಿಕೆಗಳಿಗೆ ಆಸ್ಪದ ಕೊಡುವಂಥದ್ದು ಎಂದು ನನಗೆ ತಿಳಿದಿದೆ ಎಂದರು. ಪುತ್ತೂರಿನಿಂದ ಎತ್ತಂಗಡಿ ಮಾಡಲ್ಪಟ್ಟಿರುವ ಸೀಫುಡ್ ಪಾರ್ಕ್ ನಿಟ್ಟೂರಿಗೆ ಬರಲು ಹವಣಿಸುತ್ತಿರುವುದು ಖಂಡನೀಯ. ನಿಟ್ಟೂರಿಯಲ್ಲಿ ಸ್ವಂತ ಹಾಗೂ ಅಕ್ರಮ ಸಕ್ರಮ ಮೂಲಕ ಭೂಮಿ ಪಡೆದುಕೊಂಡವರು ಕಷ್ಟದಿಂದ ತೋಟ ಕೃಷಿ ಮಾಡಿ ದೇಶಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ನೀಡುತ್ತಿದ್ದಾರೆ. ಅವರನ್ನೆಲ್ಲ ಒಕ್ಕಲೆಬ್ಬಿಸುವ ಬೆದರಿಕೆಯ ಮಾತು ನಾಯಕರಿಂದ ಕೇಳಿ ಬರುತ್ತಿದೆ. ಹಾಗೊಂದು ವೇಳೆ ಭೂಮಿ ಸೆಳೆದುಕೊಂಡರೆ ಸಂತ್ರಸ್ತರು, ಹೋರಾಟಗಾರರು ಜೈಲಿಗೆ ಹೋಗುವ ಪರಿಸ್ಥಿತಿ ಬರುತ್ತದೆ. ನಾನು ಆಗ ಅವರ ಪರ ನಿಲ್ಲಬೇಕಾಗ್ತದೆ ಎಂದು ಅಭಯಚಂದ್ರ ಜೈನ್ ಅವರು ಹೇಳಿದರು. ಇವತ್ತು ಪ್ರಾರಂಭ ಮಾಡುವಾಗ ಅದು ಬೇರೆ ಚಿಪ್ಸ್ ಮಾಡೋದು, ತಿಂಡಿ ಮಾಡೋದು ಅಂತ ಹೇಳ್ತಾರೆ. ಕಟ್ಟ ಕಡೆಗೆ ಬರೋದು ಫಿಶ್ ಮೀಲ್ ಇಂಡಸ್ಟ್ರಿ. ಲಾಸ್ಟಿಗೆ ಏನಾಗ್ತದೆ? ಫಿಶ್ ಮೀಲ್ ಇಂಡಸ್ಟ್ರಿಯೇ ಬರೋದು. ಮೀನಿನ ಎಣ್ಣೆ ತೆಗೆಯುವಂಥ ಉದ್ದಿಮೆ ಆಗಿ ಅದು ಪರಿವರ್ತನೆ ಆಗ್ತದೆ. ಅದನ್ನು ಸರ್ಕಾರ ಏನು ಮಾಡ್ತದೆ? ಸರ್ಕಾರದಿಂದ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಇವತ್ತು ಕಾರವಾರದಲ್ಲಿರುವಂಥ ಫಿಶ್ ಮೀಲ್ ಇಂಡಸ್ಟ್ರಿಯನ್ನು ಕೂಡ ಸರ್ಕಾರ ನಡೆಸ್ತಾ ಇಲ್ಲ. ಅದನ್ನು ಬೇರೆಯವರಿಗೆ ಲೀಸ್ ಕೊಡ್ತಾರೆ, ಪ್ರೈವೇಟಿಗೆ ಲೀಸ್ ಕೊಟ್ಟು ಅವನು ಲೀಸಿನ ಹಣ ಕೊಡದಾಗ ಕೋರ್ಟಿಗೆ ಹೋಗಿ ಅದು ನಾಳೆ ಬೂತ್ ಬಂಗಲೆಯಾಗಿ ಉಳಿಯುತ್ತದೆ. ಅದರಲ್ಲಿ ಬಹಳ ತ್ಯಾಜ್ಯ ಆಗ್ತದೆ, ವಾಸನೆ ಬರ್ತದೆ, ಬ್ಯಾಡ್ ಸ್ಮೆಲ್ ಬರ್ತದೆ. ಅಲ್ಲಿಯ ಜನ ಕೃಷಿಕರು ಅದರಲ್ಲಿ ಕೂಡ ಬಹಳ ಶ್ರಮಪಟ್ಟು ಕೃಷಿ ಮಾಡುವಂಥ ಕುಡುಬಿ ಸಮಾಜದ ಮನೆಗಳೇ ಜಾಸ್ತಿ ಇರುವುದು. ಆ ಕುಡುಬಿ ಸಮಾಜದವರಿಗೆ ಇವತ್ತು ಒಂದು ಕಡೆಯಿಂದ ಸರ್ಕಾರ ಮೀಸಲಾತಿ ಕೊಡ್ತಾ ಇಲ್ಲ, ಅವರಿಗೆ ಸರಿಯಾದ ಶಿಕ್ಷಣವನ್ನು ಕೊಡ್ತಾ ಇಲ್ಲ, ಅವರಿಗೆ ಸರಿಯಾದಂಥ ಯಾವ ಸೌಲಭ್ಯಗಳನ್ನು ಕೂಡ ಸರ್ಕಾರ ಕೊಡ್ತಾ ಇಲ್ಲ. ಅದರೊಡನೆ ಈ ಇಂಡಸ್ಟ್ರಿಯನ್ನು ತಂದು ಅಲ್ಲಿ ಮಾಡಿದಾಗ ಆ ಭಾಗದ ಜನತೆಗೆ ಬಹಳ ಅನ್ಯಾಯ ಆಗ್ತದೆ, ತೊಂದರೆ ಆಗ್ತದೆ. ಪ್ರತಿಭಟನೆ ಆಗಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಸರ್ಕಾರ ಜನಸಾಮಾನ್ಯರ ಮೇಲೆ ಮಾಡ್ತದೆ.